ನಮಸ್ಕಾರ ವೀಕ್ಷಕರೇ, ನಮ್ಮೂರ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ವೀಕ್ಷಕರೇ, ಅದೊಂದು ಕಾಲ ಇತ್ತು. ಹೆಣ್ಣು ಕೈಗೆ ಬಳೆ ತೊಟ್ಟು ಕೈಯಲ್ಲಿ ಲಟ್ಟಣಿಗೆ ಹಿಡ್ಕೊಂಡು 4 ಗೋಡೆಯ ಮಧ್ಯೆ ತನ್ನ ಮನೆ ಮಂದಿಗೋಸ್ಕರ ಬದುಕ್ತಾ ಇದ್ದಂತ ಸಮಯ. ಆ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಹೆಣ್ಣನ್ನ ಹೇಳ್ತಾ ಇದ್ರು, ಹೆಣ್ಣು ಅಬಲೆ ಅಬಲೆ ಅಂತ. ಆದ್ರೆ ಇವಾಗ ಹೆಣ್ಣು ಸದೃಢವಾಗಿ ನಿಂತು ತಾನು ಅಬಲೆ ಅಲ್ಲ, ತಾನು ಸಬಲೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾಳೆ. ಹಾಗಾಗಿ ಹೆಣ್ಣು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮುನ್ನುಗ್ತಿದ್ದಾಳೆ. ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಹೆಣ್ಣು ಕಾಣಿಸ್ಕೊಳ್ತಾ ಇದ್ದಾಳೆ. ಹಾಗೇನೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಇವರು ಯಾರು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. 4 ಗೋಡೆಗಳ ಮಧ್ಯೆ ಬದುಕು ಕಳೀತಾ ಇದ್ದ, ತನ್ನೊಳಗಿನ ಎಲ್ಲ ನೋವುಗಳಿಗೆ ತಾನೇ ಸಾಂತ್ವನ ಹೇಳ್ತಾ ಇದ್ದ ಆ ಹೆಣ್ಣು ಈಗ ಬಲಿಷ್ಠ ಶಕ್ತಿಯಾಗಿದ್ದಾಳೆ. ಹೆಣ್ಣೆಂದರೆ ಅಬಲೆಯಲ್ಲ ಸಬಲೆ ಎಂದು ಪ್ರತಿದಿನನೂ ನಿರೂಪಿಸ್ತಾನೇ ಇದ್ದಾಳೆ. ಸಾಧಕರ ವೇದಿಕೆಯಲ್ಲಿನ ಒಂದು ಸ್ಥಾನವನ್ನ ತನಗೂ ಗಿಟ್ಟಿಸಿಕೊಂಡಿದ್ದಾಳೆ. ಅಂತಹ ಸಾಧಕರಲ್ಲಿ ಬಂದಾರಿನ ಹೇಮಲತಾ ಕೂಡ ಒಬ್ಬರು. ಎಸ್, ಬೆಳ್ತಂಗಡಿ ತಾಲೂಕಿನ ಬಂದಾರು ಗ್ರಾಮದ ಶ್ರೀರಾಮನಗರ ಎಂಬಲ್ಲಿನ ಪದ್ಮಕುಂಬಾರ ಮತ್ತು ರುಕ್ಮಿಣಿ ದಂಪತಿಗಳ ಪುತ್ರಿ ಆಗಿರುವ ಹೇಮಲತಾ ವಾಲಿಬಾಲ್ನಲ್ಲಿ ನ್ಯಾಷನಲ್ ಲೆವೆಲ್ ಪ್ಲೇಯರ್. ನೋಡೋಕೆ ತುಂಬಾನೇ ಮುಗ್ಧೆಯಾಗಿರುವ ಹೇಮಲತಾ ಸ್ಪರ್ಧೆ ಗೆಲ್ಲೋದ್ರಲ್ಲಿ ಎತ್ತಿದ ಕೈ. ಚಿಕ್ಕಂದಿನಿಂದಲೇ ಆಟೋಟ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ತೊಡಗಿಕೊಂಡ ಇವರು ಆಗ್ಲೇ ರಾಜ್ಯ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾರೆ. ವಾಲಿಬಾಲ್ನಲ್ಲಿ ಅತ್ಯುತ್ತಮ ಹೊಡೆತಗಾರ್ತಿಯಾದ ಹೇಮಲತಾ ಟ್ರಿಪಲ್ ಜಂಪ್ ಗೇಮ್ನಲ್ಲೂ ತಮ್ಮ ಚತುರತೆಯನ್ನ ಪ್ರದರ್ಶಿಸಿ ವಿಜಯಶಾಲಿಯಾದವರು. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಪಿಎಡ್ ಮಾಡ್ತಾ ಇರುವ ದಿ ಬೆಸ್ಟ್ ಪ್ಲೇಯರ್ ಹೇಮಲತಾ ಮುಂದೆ ಸಾವಿರಾರು ಮಕ್ಕಳಿಗೆ ಸೂಪರ್ ಕೋಚ್ ಆಗಲಿದ್ದಾರೆ. ಹಾಗಾದ್ರೆ ಈ ಸೂಪರ್ ಪ್ಲೇಯರ್ನ ಸಾಧನೆಯ ಹಾದಿ, ಸಾಗಿ ಬಂದ ಬದುಕಿನ ಹೆಜ್ಜೆ ಹೇಗಿತ್ತು ಅನ್ನೋದನ್ನ ಇವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಹೇಮಾ ಅವರ ಬಗ್ಗೆ ನಾವು ಸ್ಟೋರಿಯನ್ನ ನೋಡ್ಕೊಂಡು ಬಂದ್ವಿ. ವಾಲಿಬಾಲ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂತದ್ದು ಇವರು. ಹಾಗಾದ್ರೆ ಇವತ್ತು ನಮ್ಮ ಜೊತೆ ಹೇಮಾ ಅವರೇ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಹೇಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಹೇಗೆ ನಡೀತಾ ಇದೆ ಲೈಫ್ ಎಲ್ಲ? ಯಾವ ರೀತಿಯಾಗಿ ಹೋಗ್ತಾ ಇದೆ? ಕೊರೋನಾ ಆಗಿದೆ, ಹಾಗಾಗಿ ಯಾವ ರೀತಿ ಆಗಿದೆ ಲೈಫ್ ಅಂತ? ಇವಾಗ ತುಂಬಾ ಕಷ್ಟ ಆಗಿದೆ, ಯಾಕಂದ್ರೆ ಈಗ ಸ್ಪೋರ್ಟ್ಸ್ ಎಲ್ಲ ಬಿಟ್ಟಿದ್ವಿ, 1 ವರ್ಷ ಆಯ್ತು. ಯಾಕಂದ್ರೆ ಕೊರೋನಾ ಬಂದ್ಮೇಲೆ ಪ್ರಾಕ್ಟೀಸ್ ಇಲ್ಲ ಈಗ ನಮಗೆ. ಓಕೆ, ಹಾಗಾಗಿ ಇವಾಗ ಸ್ಪೋರ್ಟ್ಸ್ ಇಂದ ಸ್ವಲ್ಪ ಬ್ರೇಕ್ ಸಿಕ್ಕಿದೆ ಹಾಗಾದ್ರೆ ನಿಮ್ಗೆ. ಓಕೆ, ಹಾಗಾಗಿ ನಿಮ್ಮ ಒಂದು ಸ್ಪೋರ್ಟ್ಸ್ ಜರ್ನಿ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿ ಅಂತ. ನಾನು ಹುಟ್ಟಿದ್ದು ಉಪ್ಪಿನಂಗಡಿಯಲ್ಲಿ. ಮತ್ತೆ 1ನೇ ಕ್ಲಾಸಿಂದ ಮತ್ತೆ ಬೇರೆ ಊರಿಗೆ ಹೋದ್ವಿ, ಬಂದಾರು ಅಂತ. ಮತ್ತೆ 1ನೇ ಕ್ಲಾಸಿಂದ ಅಲ್ಲೇ ಬಂದಾರು ಎಂಬ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ 1ನೇಯಿಂದ 8th ತನಕ, ಫಸ್ಟ್ ಸ್ಟ್ಯಾಂಡಿಂದ 8th ತನಕ ಬಂದಾರು ಸ್ಕೂಲಲ್ಲಿ ಹೋದೆ. 9th ಇಂದ 10th ಪದ್ಮುಂಜ ಸ್ಕೂಲಲ್ಲಿ. ಮತ್ತೆ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ 6th ಸ್ಟ್ಯಾಂಡರ್ಡ್ ಒಂದು ಖೋಖೋ ಅಂತ ಒಂದು ಗೇಮಿಗೆ ಹೋಗಿದೆ. ಸೇರಿದ್ಮೇಲೆ ಮತ್ತೆ ಅಲ್ಲಿ ಖೋಖೋದಿಂದ ವಾಲಿಬಾಲ್ಗೆ ಹೋದೆ. ನೆಕ್ಸ್ಟ್ ಅಲ್ಲಿ ಊರವರ ಸಪೋರ್ಟ್ ಇಂದ ವಾಲಿಬಾಲ್ ಗೇಮ್ ಇಂಪ್ರೂವ್ಮೆಂಟ್ ಆಯ್ತು ನಂದು. ಓಕೆ, ಕಲಿಯೋದ್ರಲ್ಲಿ ಹೇಗಿದ್ರು ಹೇಮಾ ಅವರು ಅಂತ? ಕಲಿಯೋದ್ರಲ್ಲಿ ಪರವಾಗಿಲ್ಲ, 3rd ಸ್ಟ್ಯಾಂಡರ್ಡ್ ತನಕ ಚೆನ್ನಾಗಿದ್ದೆ. ಮತ್ತೆ ಸ್ಪೋರ್ಟ್ಸ್ ಬಂದ್ಮೇಲೆ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಆಯ್ತು, ಸ್ವಲ್ಪ ಕಡಿಮೆ ಆಯ್ತು. ಓಕೆ, ಮನೆಯಲ್ಲಿ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ? ಪಪ್ಪ ಕ್ಯಾಂಡಿ ಸೇಲ್ ಮಾಡ್ತಾರೆ, ಅಮ್ಮ ಮನೆಯಲ್ಲಿ ಇರೋದು. ಮನೆಯಲ್ಲಿದ್ದಾರೆ. ಓಕೆ, ಒಬ್ಬರೇ ಮಗಳ? ಹೇಗೆ? ಒಬ್ಳು ಮಗಳು, ಅಣ್ಣೊಬ್ಬ, ತಮ್ಮೊಬ್ಬ. ಓಕೆ, ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಇವಾಗ ನೀವೊಂದು ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡಿರುವಂತದ್ದು? ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮನೆಯಲ್ಲಿ. ಯಾಕಂದ್ರೆ ಮ್ಯಾಚಿಗೆ ಹೋದಾಗೆಲ್ಲ ಪೇರೆಂಟ್ಸ್ ಸಹ ಬರ್ಬೇಕಿತ್ತು, ಕೆಲವೊಂದು ಟೈಮಲ್ಲಿ ಪೇರೆಂಟ್ಸ್ ಸಹ ಬರ್ತಿದ್ರು. ಹಾಗೆ ಮತ್ತೆ ಅಣ್ಣಂದಿರು ತುಂಬಾ ಸಪೋರ್ಟ್ ಮಾಡ್ತಾರೆ, ದೊಡ್ಡಪ್ಪನ ಮಕ್ಕಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ, ನೀವಿವಾಗ ಹೇಳಿದ್ರಿ ನಾನು 3rd ಸ್ಟ್ಯಾಂಡರ್ಡ್ ತನಕ ಕಲಿಯೋದ್ರಲ್ಲಿ ತುಂಬಾನೇ ಹುಷಾರಿದ್ದೆ, ಮತ್ತೆ ನನಗೆ ಸ್ಪೋರ್ಟ್ಸ್ ಆಯ್ತು ಅಂತ. ಫಸ್ಟ್ ನೀವು ಅಂದ್ರೆ ಯಾವ ವಾಲಿಬಾಲೇ ನನಗೆ ಬೇಕಾಗಿರುವಂತದ್ದು ಒಂದು ಸ್ಪೋರ್ಟ್ಸ್ ಅಂತ ಯಾವಾಗ ನೀವು ಅಂದ್ಕೊಂಡ್ರಿ ಅಂತ? ಅಂದ್ರೆ ನಾನು 6th ಸ್ಟ್ಯಾಂಡರ್ಡ್ಗೆ ಬಂದಾಗ ಖೋಖೋ ಚೂಸ್ ಮಾಡಿದ್ದು. ಖೋಖೋದಿಂದ ಮತ್ತೆ ಹೈಟ್ ಆದ್ಮೇಲೆ ವಾಲಿಬಾಲಿಗೆ ಹಾಕಿದ್ರು. ವಾಲಿಬಾಲ್ ಗೇಮ್ ಇಂಪ್ರೂವ್ಮೆಂಟ್ ಆಯ್ತು, ಕ್ಯಾಪ್ಟನ್ ಆದ ಅಲ್ಲಿಂದ 6th ಸ್ಟ್ಯಾಂಡರ್ಡ್ ಇಂದ ಕ್ಯಾಪ್ಟನ್ ಆಗ್ತಾ ಬಂದೆ. ಮತ್ತೆ ಇಂಪ್ರೂವ್ಮೆಂಟ್ ಆದ್ಮೇಲೆ 9th ಹೋದಾಗ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಅಲ್ಲಿ ಟೀಮ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಬೇರೆ ಸ್ಕೂಲಿಗೆ ಹೋದೆ, ಟೀಮ್ ಮಾಡ್ಲಿಕ್ಕೆ ಕಷ್ಟ ಆಯ್ತು, ಆದ್ರೂ ಆಡಿಸಿದ್ರು. 10th ಒಳ್ಳೆ ಗೇಮ್ ಬಂತು. ಹಾಗೆ 10th ಅಲ್ಲಿ ಸೆಲೆಕ್ಷನ್ ಸಿಕ್ತು, ಡಿವಿಷನ್ ಎಲ್ಲ ಸಿಕ್ತು. ಓಕೆ, ನಿಮಗೆ ಯಾರು ಗುರು ಆಗಿದ್ರು ಅಂತ? ನಿಮ್ಮ ನನ್ಗೆ ಫಸ್ಟಿಗೆ ಪ್ರಶಾಂತ್ ಸರ್ ಅಂತ, ನೆಕ್ಸ್ಟ್ ದರ್ಶನ್ ಪಿಟಿ ಅಂತ ಒಬ್ರಿದ್ರು. ಓಕೆ, ನೀವು ಇವಾಗ ಕ್ಲಾಸ್ ಮಿಸ್ ಆಗ್ತಾ ಇತ್ತು ತುಂಬಾನೇ. ಆ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು? ಎಲ್ಲ ಸಪೋರ್ಟ್ ಮಾಡ್ತಿದ್ರು, ತುಂಬಾ ಓದ್ಲಿಕ್ಕೆ ನೋಟ್ಸ್ ಎಲ್ಲ ಕೊಡ್ತಿದ್ರು, ನೋಟ್ಸ್ ಬರ್ದು ಕೊಡ್ತಿದ್ರು, ಹಾಗೆಲ್ಲ ಮಾಡ್ತಿದ್ರು. ಓಕೆ, ಚಿಕ್ಕಂದಿನಿಂದಾನೇ ಸ್ಪೋರ್ಟ್ಸ್ಗೆ ಹೋಗ್ತೀವಿ ಅಂತ ಹೇಳಿದಾಗ ಮನೇಲಿ ಏನ್ ಹೇಳ್ತಾ ಇದ್ರು?
ಅವು ಮನೆಯಲ್ಲಿ ಎಲ್ಲ ಸಪೋರ್ಟ್ ತುಂಬಾ ಇತ್ತು, ತುಂಬಾ ಸಪೋರ್ಟ್ ನನಗೆ. ಯಾಕಂದ್ರೆ ಹೈಟ್ ಇದೆ ತುಂಬಾ, ಅದಕ್ಕೆ ಹೈಟಿಗೆ ಸಪೋರ್ಟ್ ಮಾಡ್ತಿದ್ದೆ. ಖೋಖೋನೇ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇರ್ಲಿಲ್ವಾ ಮನೆಯಲ್ಲಿ? ಖೋಖೋ ಕಂಟಿನ್ಯೂ ಮಾಡಂತ ಹೇಳ್ತಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಇಂಜುರಿ ಗೇಮ್ ಆಗಿತ್ತು ನಮಗೆ. ಹಾಗೆ ಖೋಖೋ 8th ಲಾಸ್ಟ್ ಮಾಡಿದೆ, ಮತ್ತೆ ಗೇಮ್ ವಾಲಿಬಾಲ್ ಇಟ್ಕೊಂಡೆ, ಮತ್ತೆ ಅಥ್ಲೆಟಿಕ್ಸ್ ಚೆನ್ನಾಗಿ ಮಾಡ್ತಿದ್ದೆ. ಅಥ್ಲೆಟಿಕ್ಸ್ ಅಲ್ಲಿ ಲಾಂಗ್ ಜಂಪ್ ನ್ಯಾಷನಲ್ಸ್ ಆಗಿದೆ ನಂದು. ಓಕೆ, ನೀವು ಸಣ್ಣದಿರ್ಬೇಕಾದ್ರೆ ಮನೆಯ ಪರಿಸ್ಥಿತಿ ಎಲ್ಲ ಹೇಗಿತ್ತು ಅಂತ? ತುಂಬಾ ಕಷ್ಟ ಇತ್ತು ಆವಾಗ್ಲೂ, ತುಂಬಾ ಕಷ್ಟ ಇತ್ತು. ಹಾಗೆ ಏನ್ ಹೇಳ್ತಾ ಇದ್ರು ಮನೆಯಲ್ಲಿ ಆ ಟೈಮಲ್ಲಿ? ಅಂದ್ರೆ ನಿಮ್ಗೆ ಬೇರೆ ಕಡೆ ಹೋಗ್ಬೇಕು, ಸ್ಪೋರ್ಟ್ಸ್ ಎಲ್ಲ ಇರ್ಬೇಕಾದ್ರೆ? ಹಾಗೇನು ಹೇಳ್ತಿರ್ಲಿಲ್ಲ, ಒಳ್ಳೆ ಅಚೀವ್ಮೆಂಟ್ ಚೆನ್ನಾಗಿತ್ತು, ಹಾಗೆ ಎಲ್ಲ ಕಳಿಸ್ಕೊಡ್ತಿದ್ರು. ಅಪ್ಪನೂ ಬರ್ತಿದ್ರು, ಜೊತೆಗೆ ಬರ್ತಿದ್ರು ಆಡ್ಲಿಕ್ಕೆ ಹೋದಾಗ. ಅವರಿಗೂ ತುಂಬಾ ಇಷ್ಟ ಗೇಮ್ ಅಂದ್ರೆ, ಯಾಕಂದ್ರೆ ಅಪ್ಪ ಅಮ್ಮ ಫೀಲ್ಡ್ ಅಲ್ಲಿ ಇದ್ರು, ಯಾಕಂದ್ರೆ ಅಪ್ಪನೂ ಸ್ಪೋರ್ಟ್ಸ್ ಆಗಿದ್ರು, ಅಮ್ಮನೂ ಸ್ಪೋರ್ಟ್ಸ್ ಆಗಿದ್ರು, ಹಾಗೆ ಅವರಿಗೂ ತುಂಬಾ ಇಂಟ್ರೆಸ್ಟ್ ಆಗಿ. ಓಕೆ, ನೀವಿವಾಗ ವಾಲಿಬಾಲ್ ಅಲ್ಲಿ ದೊಡ್ಡ ಗ್ರೌಂಡ್ಗೆ ಇಳಿದು ಅಲ್ಲಿ ಆಟ ಆಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರೋದಂತಹ ಅನುಭವ ಯಾವ ರೀತಿ ಆಗಿತ್ತು ಅಂತ? ಫಸ್ಟಿಗೆ ತುಂಬಾ ಭಯ ಇತ್ತು, ಅಂದ್ರೆ ವಲಯದಿಂದನೇ ಭಯ ಸ್ಟಾರ್ಟ್ ಆಗ್ತಿತ್ತು. ಮತ್ತೆ ಮತ್ತೆ ಸ್ವಲ್ಪ ಭಯ ಎಲ್ಲ ಹೋಯ್ತು, ಯಾಕಂದ್ರೆ ಗೇಮ್ ಇಂಪ್ರೂವ್ಮೆಂಟ್ ಆದಾಗ ಭಯ ಸಹ ಹೋಗ್ತದೆ. ಅಂದ್ರೆ ಗೇಮ್ ಚೆನ್ನಾಗಿತ್ತು, ಸಪೋರ್ಟಿವ್ ಆಗಿ ಎಲ್ಲರಿದ್ರು, ಹಾಗೆ ಅಷ್ಟೊಂದು ಏನ್ ಅನ್ಸ್ಲಿಲ್ಲ. ಓಕೆ, ನಿಮ್ಮ ಒಂದು ಟೀಮ್ ಯಾವ ರೀತಿ ಆಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಾನು ಓದಿರೋದು PUC SDM ಅಲ್ಲಿ. SDM ಅಲ್ಲಿ ಟೀಮ್ ಅಂದ್ರೆ ನಾವು ಬೇರೆ ಕಡೆ ಹೋಗಿ ಆಡ್ತಿದ್ವಿ ಸೆಲೆಕ್ಷನ್ ಆಗಿ. ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ಅಲ್ಲಿ, ತುಂಬಾ ಕೋಚ್ಗಳೆಲ್ಲ ತುಂಬಾ ಇಂಪ್ರೂವ್ಮೆಂಟ್, ಅಂದ್ರೆ ಆ ಊರಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲರೂ. ಸ್ಪೋರ್ಟ್ಸಿಗೆಲ್ಲ ಊರವರು ಬಂದು ಆಡಿಸ್ತಿದ್ರು, ಮತ್ತೆ ಬೇರೆ ಶಾಲೆಯಿಂದ ಕೋಚಸ್ ಅವರು ಬಂದು ಕೋಚ್ ಕೊಡ್ತಿದ್ರು. ಅದೇ ವಿನಯ್ ಸರ್ ಅಂತೇಳಿ ತುಂಬಾ ಒಳ್ಳೆ ಕೋಚ್ ಕೊಡ್ತಿದ್ರು, ಗುಣಪಲ್ ಸರ್, ವಿನಯ್ ಸರ್ ಅಂತ. ಹಾಗೆ ಅವರಿಂದ ತುಂಬಾ ಫಸ್ಟ್ ಹೋಗಿದ್ದೆ ಸ್ಟೇಟ್ ಅಲ್ಲಿ, ಸ್ಟೇಟ್ ಆಗಿದ್ಮೇಲೆ ನ್ಯಾಷನಲ್ಸ್ ಆಗಿದ್ದು ಅವರಿಂದಾನೇ. ನನಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಇಲ್ಲಿವರೆಗೆ ಎಷ್ಟೊಂದು ಕಡೆಗಳಲ್ಲಿ ನೀವು ಸ್ಪೋರ್ಟ್ಸ್ ಕೊಟ್ಟಿದ್ದೀರಾ ಅಂತ ಒಂದು ಎಷ್ಟೊಂದು ಕಡೆಗಳಲ್ಲಿ ಸ್ಪೋರ್ಟ್ಸ್ ಅನ್ನ ಕೊಟ್ಟಿದ್ದೀರಾ? ತುಂಬಾ ಕಡೆ ಹೊಟ್ಟೆ, ನಾನು ಜಾಸ್ತಿ ಅಂದ್ರೆ ಪಂಜಾಬ್, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ ಜಾಸ್ತಿ ಓಡಾಡಿದ್ದಲ್ಲೇ. ಓಕೆ ಓಕೆ, ಅಲ್ಲಿಗೆಲ್ಲ ಹೋಗುವಾಗ ಜರ್ನಿ ಯಾವ ರೀತಿ ಆಗಿರುತ್ತೆ ಅಂತ? ಯಾರೆಲ್ಲ ಬರ್ತಾರೆ ನಿಮ್ ಜೊತೆ ಮನೆಯಿಂದ? ಯಾರು ಬರ್ತಿರ್ಲಿಲ್ಲ, ಕೋಚಸ್ಗಳು ಬರ್ತಿದ್ರು. ಅಂದ್ರೆ ನನಗೆ ಮೋಸ್ಟ್ ತುಂಬಾ, ಮತ್ತೆ PUC ಆದ್ಮೇಲೆ ರಮೇಶ್ ಕೋಚ್ ಅಂತ ಇದ್ರು, SDM ಉಜಿರೆದ್ದು, ಒಳ್ಳೆ ಕೋಚ್ ಅವ್ರು. ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ರು, ಎಲ್ಲಿ ಬೇಕಾದ್ರೂ ಮ್ಯಾಚ್ ಕಳಿಸ್ತಿದ್ರು. ತುಂಬಾ ನ್ಯಾಷನಲ್ಸ್, ವರ್ಷಕ್ಕೆ 3 ನ್ಯಾಷನಲ್ಸ್ ಮಾಡಿಸ್ತಿದ್ರು ನನಗೆ, ಹಾಗೆ ತುಂಬಾ ಈಸಿ ಆಗ್ತದೆ. ಓಕೆ ಓಕೆ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ವೀಕ್ಷಕರೇ. ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಹೇಮಾ ಅವ್ರ ಜೊತೆ ಸಣ್ಣ ವಿರಾಮದ ಬಳಿಕ. ಬಾಯ್ ಫುಲ್ ಚೇಂಜ್ ಆಗ್ತಾರ್ರಿ. ಪೂರ ದುಬೈದ ಮಹಿಮೆ ಪುನರಾತ್ ಬಾಯ್ ಇವ್ರು ಫುಲ್ ಬಿಲ್ಡಿಂಗ್ ಇದೆ ತೋರಾಡ್ತು ಫ್ಲಾಟ್ ಆವ ಫುಲ್ ಭಯಂಕರ ಕಾಸ್ಟ್ಲಿ ಅಂತ ಇಚ್ಚಪ್ಪ 5 ಲಕ್ಷಕ್ಕೆ ಇಲ್ಲು ದಿಕ್ಕುನು ಗ್ಯಾರಂಟಿ ಅಂಡ ಅಂಚಿನ ಫೆಸಿಲಿಟಿ ಚಾನ್ ಮಾತ ಉಂಡು ಇರೆಗ ಫುಲ್ ಚಿಲ್ ಮನ್ಪರೆ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ AC ಜಿಮ್ ಮಿನಿ ಥಿಯೇಟರ್ ಪಾರ್ಟಿ ಹಾಲ್ ಮಾತ ಉಂಡು. ಓ ಮೈ ಗಾಡ್ ಲೋ ಇಂಕೊಂಚ ಎಂಟ ಇಲ್ಲಿ ತಿಕ್ಕಲಿ ಇಲ್ಲಿ ದೊಟ್ಟಿಗೆ ಎಲ್ಲ ಶಿಲ್ಪ ತಿಕ್ಕಲ್ಲ ಗಂಜಿ ದೊಟ್ಟಿಗೆ ಅಂಜಲ್ ತಿಕ್ಕಲ್ಲ ಮಂಡೆ ಬೆಚ್ಚ ಮನ್ಕೋಚಿ ಬಾಯ್ ಯಾನು ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದಿಂದ ಮಣ್ಣಿನ ಪಾತ್ರೆಗಳ ಕಲರವ, ಕಾವಲಿ, ಹೂದಾನಿ, ದೀಪಸ್ತಂಭ, ಬಗೆ ಬಗೆಯ ಮಣ್ಣಿನ ಐಟಂ, ಕುಂಬಾರಿಕೆಯ ಎಕ್ಸ್ಪರ್ಟ್ಗಳಿಂದ ತಯಾರಾದ ಕಲಾಕೃತಿ, ಆರೋಗ್ಯಕರ ಜೀವನಕ್ಕಾಗಿ ಬಳಸಿ ಮಣ್ಣಿನ ಪಾತ್ರೆ. ಪುತ್ತೂರಿನಲ್ಲಿದೆ ಕುಂಬಾರಿಕೆಯ ಗರಡಿ. ಕುಲಾಲ ಸಹಕಾರಿ ಭವನ, ಸರ್ಕಾರಿ ಆಸ್ಪತ್ರೆ ಬಳಿ, ಪುತ್ತೂರು. ನಮ್ಮ ಇತರ ಶಾಖೆಗಳು ಬೆಳ್ಳಾರೆ, ಗುರುವಾಯನಕೆರೆ, BC ರೋಡು, ಕೌಡಿಚಾರು, ಕುಡ್ತಮಗಿರು, ಮಾಣಿ, ವಿಟ್ಲ. ಫೋನ್ ನಂಬರ್ 08251298274.
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಮಾ ಅವರೇ, ನಾವು ಮಾತಾಡ್ತಾ ಇದ್ವಿ ಇವಾಗ ಕೋಚ್ಗಳು ಅಂದ್ರೆ ನೀವೊಂದು ಒಂದು ಸ್ಕೂಲಿಂದ ಇನ್ನೊಂದು ಕಾಲೇಜ್ಗೆ ಹೋಗ್ಬೇಕು, ಅವಾಗ ನಿಮಗೆ ತುಂಬಾ ಜನ ಚೇಂಜ್ ಆಗ್ತಾ ಇರ್ತಾರೆ. ನಿಮ್ಮ ಫೇವ್ರೆಟ್ ಕೋಚ್ ಅಂದ್ರೆ ಯಾರು ಅಂತ? ಫೇವ್ರೆಟ್ ಕೋಚ್ ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೆ ಕೋಚ್ಗಳು ಇದ್ದಿದ್ದು ನನಗೆ. ಒಳ್ಳೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ ಎಲ್ಲರೂ. ಮೋಸ್ಟ್ ಆಫ್ ಆಲ್ ಆಗಿ ಹೇಳ್ಬೇಕಂದ್ರೆ ನನಗೆ ಹೈಸ್ಕೂಲಿಂದ ಯಾರು ಕೋಚ್ ಅವರು ಇವಾಗ್ಲೂ ಅಷ್ಟೇ, ಅದು ಮಾಡು ಇದು ಮಾಡು, ಆ ಜಾಬ್ ಸೇರ್ಕೋ ಈ ಜಾಬ್ ಸೇರ್ಕೋ ಅಂತ ಹೇಳ್ತಾ ಇರ್ತಾರೆ. ದರ್ಶನ್ ಅಂತ. ಮತ್ತೆ ನೋಡಿದ್ರೆ ರಮೇಶ್ ಸರ್ ಅಂತ ಹೇಳ್ಬೋದು. ರಮೇಶ್ ಸರ್ ತುಂಬಾ SDM ಕಾಲೇಜಿನ PhD ಆಗಿದ್ದಾರೆ. ಅವರು ಒಳ್ಳೆ ಕೋಚ್ ಒಳ್ಳೆ ಕೋಚ್ ಇದ್ದಾರೆ. ಓಕೆ, ನೀವು ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದೀರಾ ಅಂತ? ತುಂಬಾ ಕಷ್ಟಪಟ್ಟು ಮಾಡಿದೀನಿ. ಎಲ್ಲ ತುಂಬಾ ಸಪೋರ್ಟ್ ಆಗಿದ್ದ ಕಾರಣ ಆಯ್ತು, ಮತ್ತೆ ಹಾಗೇನೆ ಅಂತ ಅನ್ಸಲಿಲ್ಲ. ಓಕೆ, ತುಂಬಾನೇ ಕಷ್ಟಪಟ್ಟಿದ್ರೆ ಅದಕ್ಕೆ ಇವಾಗ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತೀರಾ ಹಾಗಾದ್ರೆ. ಓಕೆ, ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ನೀವೊಂದು ಸಾಧನೆ ಮಾಡಿರುವಂತದ್ದು, ಹಾಗಾಗಿ ಮನೆಯಲ್ಲಿ ಏನ್ ಹೇಳ್ತಾರೆ ಅಂತ? ಓಕೆ, ಇವಾಗ ತುಂಬಾ ಜನ ಗುರುತಿಸ್ತಾರೆ ಹೊರಗಡೆ ಹೋದಾಗ ಸಮಾಜದಲ್ಲಿ ಗುರುತಿಸುವಂತದ್ದು, ಇವಾಗ ಮನೆಯಿಂದ ಯಾವ ರೀತಿಯಾಗಿ ಹೇಳ್ತಾರೆ ಅಂತ? ಮನೆಯಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅಪ್ಪನು ನಾನು ಮ್ಯಾಚಿಗೆ ಹೋದಾಗೆಲ್ಲ ಬರ್ತಿದ್ರು. ಅದೇ ಒಂದು ಸುಬ್ರಹ್ಮಣ್ಯದಲ್ಲಿ ಮ್ಯಾಚ್ ಆಗಿತ್ತು, ತುಂಬಾ ಒಳ್ಳೆ ಮ್ಯಾಚ್ ಆಗಿತ್ತು. ಅಲ್ಲಿ ಬಂದು ನಮ್ಮಪ್ಪ ಫಸ್ಟ್ ಮ್ಯಾಚ್ ನೋಡಿದ್ದ ಅಲ್ಲೇ. ತುಂಬಾ ಖುಷಿಯಾಗಿದೆ ಅವರಿಗೆ. ಅಂದ್ರೆ ಅವರ ಇವಾಗ್ಲೂ ಅಷ್ಟೇ, ಸುಬ್ರಹ್ಮಣ್ಯ ಹೋದ ಕಡೆ ಹೋದ್ರೆ ಹೇಮಾ ವಾಲಿಬಾಲ್ ಪ್ಲೇಯರ್ ಅಂತೆಲ್ಲ ತುಂಬಾ ಮಾತಾಡ್ತಾರೆ. ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ. ಅಮ್ಮನೂ ಅಷ್ಟೇ. ಓಕೆ, ರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದೀರಿ, ನಿಮ್ಮ ಟೀಮ್ ಒಂದು ಸೆಲೆಕ್ಟ್ ಆಗಿದೆ ಅಂತ ಹೇಳಿದಾಗ ಯಾವ ರೀತಿ ಅನಿಸ್ತು ಅಂತ? ತುಂಬಾ ಒಳ್ಳೇದ ಅನಿಸ್ತದ, ಖುಷಿ ಆಯ್ತು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂತ ಅಲ್ಲ, ನ್ಯಾಷನಲ್ಸ್ ಅಂತ ಆಡಿದ್ದು ನಾವು. ನ್ಯಾಷನಲ್ಸ್ ಅಂದ್ರೆ ಅದು ತುಂಬಾ ಟೀಮ್ ಆಗಿ ಹೋಗ್ತೀವಿ, ಕರ್ನಾಟಕದಿಂದ ಸೆಲೆಕ್ಷನ್ ಮಾಡೋದು. ಹಾಗೆ ಒಳ್ಳೆ ಟೀಮ್ ಆಗಿ ಹೋಗಿದ್ದೀವಿ ನ್ಯಾಷನಲ್ಸ್ ಆಡ್ಲಿಕ್ಕೆ. ಒಳ್ಳೆ ಒಳ್ಳೆ ಟೀಮ್ ಜೊತೆ ಮೈಸೂರು ಟೀಮು, ಮೈಸೂರಿಗೆ ಸೆಲೆಕ್ಷನ್ ಆಗೋದು, ಮೈಸೂರಿಂದ ಒಟ್ಟಿಗಾಗಿ ಹೋಗ್ತಿದ್ವಿ. ಹಾಗೆ ಓಕೆ, ನಿಮಗೆ ಆಪೋಸಿಟ್ ಆಗಿದ್ದಂತ ಟೀಮ್ ಯಾವುದು ಅಂತ? ಫೈನಲ್ ಅಲ್ಲಿ ಬರ್ಬೇಕಾದ್ರೆ? ಫೈನಲ್ ಅಲ್ಲಿ ಬರ್ಬೇಕಾದ್ರೆ ಆಂಧ್ರ ಪ್ರದೇಶ, ಪಂಜಾಬ್ ಹಾಗೆ ಬರ್ತಿತ್ತು. ಓಕೆ, ಕಷ್ಟ ಅಂತ ಅನಿಸ್ಲಿಲ್ವಾ? ಯಾಕಂತಂದ್ರೆ ಆಚೆ ಸೈಡ್ ಇಂದ ಕೂಡ ಫೈಟ್ ತುಂಬಾನೇ ಚೆನ್ನಾಗಿರುತ್ತೆ, ಹಾಗಾಗಿ ಇರ್ತಿತ್ತು. ತುಂಬಾ ಕಷ್ಟ ಆಗ್ತದೆ. ಮತ್ತೆ ನಮಗೆ ಏನಂದ್ರೆ ನಮಗೆ ವೆದರ್ ಕಂಡೀಷನ್ ಚೇಂಜ್ ಆದಾಗ ನಮಗೆ ಆಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ಫಸ್ಟ್ ಆಡಿದ್ದು ಮಧ್ಯಪ್ರದೇಶದಲ್ಲಿ ಮ್ಯಾಚ್. ಮಧ್ಯಪ್ರದೇಶದಲ್ಲಿ ತುಂಬಾ ಕಷ್ಟ ಆಗಿತ್ತು. ಯಾಕಂದ್ರೆ ಒಂದ್ ಮ್ಯಾಚ್ ಆಡ್ಬೇಕಂದ್ರೆ ತುಂಬಾ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ಚಳಿ ಇತ್ತಲ್ಲಿ. ಈ ವೆದರಿಗೆ ಅಲ್ಲಿ ಆಡಕ್ಕೆ ಆಗ್ತಿರ್ಲಿಲ್ಲ. ಒಂದ್ ಮ್ಯಾಚ್ ಎಲ್ಲ ಬಾರಿ ಕಷ್ಟದೆಲ್ಲ ಆಡ್ತಿದ್ವಿ. ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಓಕೆ, ಕಷ್ಟಪಟ್ಟಿದ್ದೀರಾ ತುಂಬಾನೇ. ಹಾಗೇನೆ ಇವಾಗ ಸ್ಪೋರ್ಟ್ಸ್ ಅಂತ ಬಂದಾಗ ತುಂಬಾ ಜನ ಹೇಳ್ತಾರಪ್ಪ, ಹೆಣ್ಣು ಮಕ್ಕಳಿಗೆ ಯಾಕೆ ಇದು ಬೇಕು ಅಂತ ಮಾತು ನಿಮ್ಗೂ ಬಂದಿದ್ಯಾ ಹೇಗೆ? ಇಲ್ಲ, ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಟೀಮ್ ಚೆನ್ನಾಗಿತ್ತು, ಗೇಮ್ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನನಗೆ. ಹಾಗೆ ತುಂಬಾ ಸಪೋರ್ಟ್ ಮಾಡಿದ ಅಣ್ಣನವರು ತುಂಬಾ ಸಪೋರ್ಟ್ ಮಾಡ್ತಿದ್ರು, ಆಡು ಅಂತ. ಹಾಗೆ. ಓಕೆ, ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಹೇಮಾ ಅವರು ಅಂತ? ನಾನೀಗ MPed ಮುಗಿಸಿದ್ದೀನಿ 2025 ಈಗ ನೆಕ್ಸ್ಟ್ ಜಾಬ್ ನೋಡ್ತಾ ಇದ್ದೀನಿ. ನಾನು ಒಂದು ಕೋಚ್ ಆಗಿ ಮಾಡ್ತಿದ್ದೀನಿ. ನನ್ನ ಸ್ಟೂಡೆಂಟ್ಗಳೇ ನಾನು ಇನ್ನೂ ಟ್ರೈ ಮಾಡಬೇಕು. ಇನ್ನೂ ಆಗಿಲ್ಲ, ಇನ್ನು ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಸಣ್ಣದಿರ್ಬೇಕಾದ್ರೆ ಯಾವುದೋ ಒಂದು ಗೋಲ್ ಇರುತ್ತೆ, ನಾನು ಇದನ್ನೇ ರೀಚ್ ಆಗ್ಬೇಕು ಅಂತ. ಹಾಗೇನೆ ನೀವೊಂದು ವಾಲಿಬಾಲ್ ಅಲ್ಲೇ ಮುಂದುವರಿಬೇಕು ಅನ್ನೋ ಗೋಲ್ ಇತ್ತಾ? ಇಲ್ಲ, ನನಗೆ ಪೊಲೀಸ್ ಆಗ್ಬೇಕಂತ ತುಂಬಾ ನಾನು ಅವಾಗ್ಲಿಂದಾನೇ ಹೇಳ್ತಿದ್ದೆ. ಆದ್ರೆ ಅದು ಟ್ರೈ ಮಾಡಿದೀನಿ, ಮಾಡಿಲ್ಲ ಅಂತ ಹೇಳಿಲ್ಲ. ಅದು ಪಾಸ್ ಆಗ್ತಿತ್ತು, ಪ್ರಾಕ್ಟಿಕಲ್ ಪಾಸ್ ಆಗ್ತಿತ್ತು, ಥಿಯರಿ ಕಷ್ಟ ಆಗ್ತಿತ್ತು. ಹಾಗೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೇ ಬಂದೆ ನಾನು. ಹಾಗೆ. ಓಕೆ, ನಿಮ್ಗೆ ಒಂದು ವಾಲಿಬಾಲ್ ಅಲ್ಲಿ ಯಾರು ಸ್ಫೂರ್ತಿ ಅಂತ, ಆದರ್ಶವಾಗಿದ್ದವ್ರು ಯಾರು? ತುಂಬಾ ಆದರ್ಶವಾಗಿದ್ದವರಂದ್ರೆ ಮನೆಯವರು ಮತ್ತೆ ಕೋಚಸ್ಗಳು. ಓಕೆ, ಹಾಗೇನೆ ಇವಾಗ ಹೇಳ್ಬೇಕು ಅಂತಂದ್ರೆ ತುಂಬಾ ಜನ ಹೇಳ್ತಾರಪ್ಪ, ಸ್ಪೋರ್ಟ್ಸ್ಗೆ ಬಂದ್ರೆ ಹೆಣ್ಣು ಮಕ್ಕಳಿಗೆ, ಅದು ಕೂಡ ಒಂದು ವೈಯಕ್ತಿಕವಾಗಿ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ, ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಅಂತ ಬಂದ್ರೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ? ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಈಗ ಕೆಲವರಿಗೆ ಜಾಬ್ ಆಪರ್ಚುನಿಟಿ ಇರ್ತದೆ. ನನಗೂ ಬಂದಿತ್ತು, ನಂದು ಏನೋ ಮಿಸ್ ಆಗಿಲ್ಲ ಅಷ್ಟೇ. ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದ್ದೆ. ಅದು ನನಗೆ ಫೈನಲ್ ಎಕ್ಸಾಮ್ ಇತ್ತು ಆ ಟೈಮಲ್ಲಿ. ಅವ್ರು ಇಂಟರ್ವ್ಯೂ ಕರೆದಾಗ ನನಗೆ ಫೈನಲ್ ಎಕ್ಸಾಮ್ ಇತ್ತು, ಹಾಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಟ್ರೈ ಮಾಡ್ಲಿಲ್ವಾ? ಅದಕ್ಕೆ ಮಾಡಿದ್ದೀನಿ. ಮತ್ತೆ ನನಗೆ ಅವ್ರದ್ದು ಏನೋ ಪ್ರಾಬ್ಲಮ್ ಆಯ್ತು, ನಂದು ಪ್ರಾಬ್ಲಮ್ ಆಯ್ತು. ನಾನು ಮತ್ತೆ BPed ಮಾಡಿದೆ, MPed ಮಾಡಿದೆ ಅಷ್ಟೇ. ಓಕೆ, ಸ್ಪೋರ್ಟ್ಸ್ ಅಂತ ಹೇಳಿದಾಗ ತುಂಬಾ ಜನ ಹೇಳ್ತಾರೆ ದೇಹಕ್ಕೆ ಬೇಕಾದಂತಹ ವ್ಯಾಯಾಮ ಸ್ಪೋರ್ಟ್ಸ್ ನಿಂದ ಸಿಗುತ್ತೆ ಅಂತ. ಇದ್ರ ಬಗ್ಗೆ ಹೇಳುದಾದ್ರೆ? ನಾನು ಹೇಳಿದ ಪ್ರಕಾರ ಸ್ಪೋರ್ಟ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ನನಗೆ ಇಷ್ಟರವರೆಗೆ ತುಂಬಾ ಕೇರ್, ಯಾವುದು ಬಾಡಿ ಪೇನ್ ಏನು ಬರೋದಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಪ್ರಾಕ್ಟೀಸ್ ಅಲ್ಲಿ ಇರ್ತೀವಿ, ವ್ಯಾಯಾಮ ಮಾಡ್ತೀವಿ, ಡೈಲಿ ವರ್ಕೌಟ್ ಮಾಡ್ತೀವಿ, ತುಂಬಾ ಒಳ್ಳೆ ಹೆಲ್ತ್ ಆಗಿರ್ತದೆ. ಏನಾದ್ರು ಪ್ರಾಬ್ಲಮ್ ಬಂದ್ರೆ ಅಷ್ಟೊಂದು ಗೊತ್ತಾಗೋದಿಲ್ಲ.
ನಾವೇ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಇಂಜುರೀಸ್ ಎಲ್ಲ ಇದ್ರೆ ಅದು ಮ್ಯಾನೇಜ್ ಮಾಡ್ತೀವಿ. ಓಕೆ, ಯಾವಾಗಾದ್ರೂ ಒಂದ್ ಕಡೆ ಪ್ರೋಗ್ರಾಮ್, ಇವಾಗ ನಿಮಗೆ ಸ್ಪೋರ್ಟ್ಸ್ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಹಿಂದೆ ನೀವು ಪ್ರಾಕ್ಟೀಸ್ ಯಾವ ರೀತಿ ಆಗಿರುತ್ತೆ ಅಂತ, ಇಷ್ಟು ದಿನಗಳ ಕಾಲ ಪ್ರಾಕ್ಟೀಸ್ ಇರುತ್ತೆ ಹೇಗೆ? ನಮಗೆ ನಾನು ಆಡಿದ ಪ್ರಕಾರ ಕೋಚ್ ನನಗೆ ಸಿಕ್ಕಿರೋದು ಬೆಂಗಳೂರು, ಮಂಗಳೂರಲ್ಲಿ. ನ್ಯಾಷನಲ್ಸ್ ಮ್ಯಾಚ್ ಆಗೋದಾದ್ರೆ ಬೆಂಗಳೂರಲ್ಲಿ ಕೋಚ್ ಇರ್ತದೆ. ಅದು 1-2 ವಾರ ಮುಂಚೆನೆ ಕರೀತಾರೆ, ಕೋಚ್ ಕೊಡ್ತಾರೆ. ಕೋಚಸ್ ಅವರು ಬೇರೆ ಬೇರೆ ಆಗಿರ್ತದೆ. ಇದು ಯೂನಿವರ್ಸಿಟಿ ಮ್ಯಾಚ್ ಆದ್ರೆ ಇಲ್ಲೇ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಉಜಿರೆಯಲ್ಲಿ ಕ್ಯಾಂಪ್ ಆಗ್ತದೆ. ತುಂಬಾ ಒಂದೊಂದು ತಿಂಗಳೆಲ್ಲ ಇರ್ತಿತ್ತು. ಆದ್ರೆ ಒಂದೊಂದು ತಿಂಗಳಲ್ಲೆಲ್ಲ ತುಂಬಾ ಕೋಚ್ ಕೊಡ್ತಾರೆ. ಅಂದ್ರೆ ನಮ್ದೇ ಯೂನಿವರ್ಸಿಟಿಯಲ್ಲಿ ಆದ ಕಾರಣ ಈಗ ನೆಟ್ ಬಾಲ್ ಅಂತ ಗೇಮ್ ಮಾಡ್ತೀನಿ ಇವಾಗ, ಅದ್ರಲ್ಲಿ 1 ತಿಂಗಳೆಲ್ಲ ಕ್ಯಾಂಪ್ ಮಾಡಿದ್ದಾರೆ. ಅಂದ್ರೆ ಅದು ನಮ್ದು ಮೆಡಲ್ ಆಯ್ತು, ಆಲ್ ಇಂಡಿಯಾ ಮೆಡಲ್ ಆಯ್ತು. ಹಾಗೆ 1 ತಿಂಗಳು ಕ್ಯಾಂಪ್ ಮಾಡಿದ್ದಾರೆ. ಅದು ಯಾಕಂದ್ರೆ ತುಂಬಾ ಎಫರ್ಟ್ ಬೇಕು ಅದಕ್ಕೆ. ಓಕೆ, ಮಾರ್ನಿಂಗ್ ಬೇಗ ಎದ್ದೇಳೋದು ಆರತಿ ಇರ್ತಾ? ಹೌದೌದು, ಬೇಗ ಇಲ್ಲದಿದ್ರು ಬೇಗನೆ ಹೇಳ್ತೀವಿ. 5 ಗಂಟೆಗೆ ಹೇಳ್ತೀವಿ ಪ್ರಾಕ್ಟೀಸ್ ಮಾಡಕ್. 5 ಗಂಟೆಯಿಂದ 6 ಗಂಟೆ ತನಕ ನಮ್ದೇ ಇರ್ತದೆ. ಮತ್ತೆ 6 ಗಂಟೆಯಿಂದ ಪ್ರಾಕ್ಟೀಸ್ ಹೆವಿ ಇರುತ್ತೆ. ವರ್ಕೌಟ್ ಮುಗಿಸಿ ಬರ್ತೀವಿ. 9 o'clock ಆಗ್ತದೆ ಅಷ್ಟೇ. 9 o'clock ಮತ್ತೆ 10 ಕ್ಲಾಸಿಗೆ ಅಷ್ಟೇ. ಓಕೆ, ವಾಲಿಬಾಲ್ ಅಲ್ಲಿ ನೀವು ಸ್ಮ್ಯಾಶರ ಹೇಗೆ? ಹೌದು, ನಾನು ಸ್ಮ್ಯಾಶರ್ ಆಗಿದ್ದೀನಿ, ಅಟ್ಯಾಕರ್ ಆಗಿದ್ದೀನಿ. ಓಕೆ ಓಕೆ, ಯಾವ ರೀತಿ ಆಗಿರುತ್ತೆ ಅಂದ್ರೆ ಇವಾಗ ಒಂದು ಗ್ರೌಂಡ್ಗೆ ಇಳಿದಾಗ ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ, ಆದ್ರೆ ಆಪೋಸಿಟ್ ಅಲ್ಲಿ ಇರೋವರು ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೀವೇ ತಿಳ್ಕೊಳ್ಬೇಕಾಗುತ್ತೆ. ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಆಟ ಆಡ್ತಾನೆ ಗೊತ್ತಾಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿರುತ್ತೆ? ನಾನು ಹೇಳಿದ ಪ್ರಕಾರ ನಾವು ಗ್ರೌಂಡಿಗೆ ಇಳಿದ ಮೇಲೆ, ನಾವು ಟೀಮ್ ಅಂತ ಬಂದ್ಮೇಲೆ ಟೀಮ್ ಅಲ್ಲಿ ಕೋಆರ್ಡಿನೇಷನ್ ಇರಬೇಕು. ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಮಾತಾಡ್ಕೊಡ್ತೀವಿ, ಯಾರು ಚೆನ್ನಾಗಿ ಆಡ್ತಾರೆ ನಮ್ಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆಡೋರೆಲ್ಲ ಗೊತ್ತಿರುತ್ತೆ. ನನಗೆ ಆಲ್ಮೋಸ್ಟ್ ಗೊತ್ತಿದೆ ಯಾರು ಹೇಗೆ ಆಡ್ತಾರೆ ಅಂತ. ಹಾಗೆ ನಾನು ಅವ್ರು ಹಾಗೆ ಆಡ್ತಾರೆ, ಇವ್ರು ಹೀಗೆ ಆಡ್ತಾರೆ ಅಂತ ಫಸ್ಟಿಗೆ ಹೇಳ್ಕೊಡ್ತೀನಿ ಟೀಮಿಗೆ. ಹೇಳ್ಕೊಟ್ಮೇಲೆ ಯಾರ್ಯಾರಿಗೆ ಹೇಗೆ ಆಡ್ಬೇಕು ಅಂತ ನಾನು ಮುಂದೆ ನಿಂತು ಹೇಳ್ತೀನಿ. ಹೀಗೆ ಆಡಿದ್ರೆ ಹೀಗೆ ಆಗ್ತದೆ. ಮತ್ತೆ ಅಟ್ಯಾಕ್ ಟೈಮ್ ಬಂದಾಗ ನಮ್ಮ ಬ್ಯಾಕ್ ಸೈಡ್ ಇರ್ಬೇಕಾದ್ರೂ ಸ್ವಲ್ಪ ಎನರ್ಜಿ ಆಗಿದ್ರೆ, ಅವರು ನಮ್ಗೆ ಸಪೋರ್ಟ್ ಆಗಿದ್ರೆ ನಾವು ಒಳ್ಳೆ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧನೆ ಆಗ್ತದೆ. ಓಕೆ, ಇವಾಗ ಒಂದು ಟೀಮ್ ಅಲ್ಲಿ ನೀವು ಲೀಡರ್ ಆಗಿ ಒಂದು ಟೀಮ್ ಅನ್ನ ಲೀಡ್ ಮಾಡ್ಬೇಕು ಅಂದ್ರೆ ಎಷ್ಟೆಲ್ಲ ಸವಾಲುಗಳಿದೆ ಅಂತ? ತುಂಬಾ ಸವಾಲುಗಳಿರ್ತದೆ. ಯಾಕಂದ್ರೆ ಟೀಮ್ ಬಂದ್ಮೇಲೆ, ಕ್ಯಾಪ್ಟನ್ ಆದ್ಮೇಲೆ ಅವ್ರನ್ನ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಮತ್ತೆ ಎಲ್ಲ ವಿಷಯದಲ್ಲೂ ಅವರನ್ನ ನೋಡ್ಕೊಂಡಿರ್ಬೇಕು. ಮತ್ತೆ ಟೀಮ್ ಗ್ರೌಂಡ್ ಒಳಗಡೆ ಹೋದ್ಮೇಲೆ ಹೀಗೆ ಆಡ್ಬೇಕು, ಈ ತರ ಮಾಡ್ಬೇಕು, ಈ ತರ ಆಡಿದ್ರೆ ಚೆನ್ನಾಗಿರುತ್ತೆ, ರೂಲ್ಸ್ ಎಲ್ಲಾನು ಹೇಳ್ಕೊಡ್ಬೇಕು. ಹಾಗೆ. ಓಕೆ ಓಕೆ, ಆಟ ಆಡ್ತಾನೆ ಇಂಜುರಿ ಆಗಿ ಯಾವ್ದಾದ್ರು ಒಂದು ಆಟ ಆಡುವಂತ ಒಂದು ಯಾವ್ದಾದ್ರು ಚಾನ್ಸ್ ಮಿಸ್ ಆಗಿದ್ದು ಆ ತರ ಇದೆಯಾ? ನನಗೆ ನೋಡಿದ ಪ್ರಕಾರ ಇಂಜುರಿ ಅಂತ ಆಗಿಲ್ಲ, ಬಟ್ ಪರ್ಸನಲ್ ಪ್ರಾಬ್ಲಮ್ ಇಂದ ಹಾಗೆ ಹೊರಗಡೆ ಕೂತಿದ್ದೀನಿ. ಅಂದ್ರೆ ಪ್ರಾಬ್ಲಮ್ಸ್ ಬಂದಾಗ, ಮತ್ತೆ ಒಂದ್ಸಲ ನೀ ಪೇನ್ ಬಂದಾಗ ಹೊರಗಡೆ ಕೂತಿದ್ನಿ ಅನ್ಕೊಂಟು. ಮತ್ತೆ ಅಷ್ಟು ನಾನು ಹೊರಗಡೆ ಕೂರೋದಿಲ್ಲ, ಎಷ್ಟಿದ್ರು ಆಡ್ತೀವಿ. ಓಕೆ ಓಕೆ, ಯಾವ ಒಂದು ಸ್ಟೇಜ್ ನಂಗೆ ತುಂಬಾನೇ ಇಷ್ಟ ಆಗಿದೆ, ಈ ಒಂದು ಗ್ರೌಂಡ್ ಅಲ್ಲಿ ಆಟ ಆಡಿದ್ದು ನಂಗೆ ತುಂಬಾನೇ ಯಾವತ್ತೂ ನಾನು ಮರೆಯಲ್ಲ ಅನ್ನುವಂಥದ್ದು ಗ್ರೌಂಡ್ ಯಾವ್ದು? ನಾನು ಮರೆಯಲ್ಲ ಅಂತ ಆಗಿದ್ದು ಗ್ರೌಂಡ್ ಅಂದ್ರೆ ನಾನು ಸುಬ್ರಹ್ಮಣ್ಯದಲ್ಲಿ ಆಡಿದೊಂದು ಮ್ಯಾಚ್. ಅದು ಚೆನ್ನಾಗಿ, ಅಂದ್ರೆ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಅದೊಂದೇ ಮ್ಯಾಚ್ ಅಂದ್ರೆ ಅಲ್ಲಿ ಸ್ಟೇಟ್ ಮ್ಯಾಚ್ ಆಗಿರೋದು PUC. ಅಲ್ಲಿಂದ ನಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಯಾಕಂದ್ರೆ ಅಲ್ಲಿ ನಾನು ಆಡಿದಾಗ ಫಸ್ಟ್ ನನ್ನ ಗೇಮು, ನನ್ ಭಯ ಎಲ್ಲ ಬಿಟ್ಟಿದೆ ಅಲ್ಲೇ. ಯಾಕಂದ್ರೆ ನನ್ ಗೇಮ್ ಅಷ್ಟು ಯಾರಿಗೂ ಗೊತ್ತಿರ್ಲಿಲ್ಲ. ಅಲ್ಲಿಂದ ನಂದು ಗೇಮ್ ಇಂಪ್ರೂವ್ಮೆಂಟ್ ಆಯ್ತು. ಸರ್ ಅವ್ರ ಕೋಚ್ ಇತ್ತು. ಹಾಗೆ ಅಲ್ಲಿಂದ ಟರ್ನಿಂಗ್ ಪಾಯಿಂಟ್, ನಾನು ಅದನ್ನ ಮರೆಯಕ್ ಸಾಧ್ಯ ಇಲ್ಲ. ಓಕೆ ಓಕೆ, ನೀವು ಹೇಳಿದ್ರಿ ಇವಾಗ ಅಲ್ಲಿ ನಿಮ್ಮ ಟೀಚರ್ಸ್ ಇದ್ರು, ಲೆಕ್ಚರ್ಸ್ ಇದ್ರು ಅಂತ, ಅವರೆಲ್ಲ ಏನ್ ಹೇಳ್ತಾ ಇದ್ರು? ಅವ್ರಿಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ನಾನು ಆ ತರ ಆಡ್ತೀನಿ ಅಂತ ಅವರಿಗೆ ಕನ್ಫರ್ಮ್ ಇರಲಿಲ್ಲ. ಅಂದ್ರೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಮತ್ತೆ ನಮ್ ಟೀಮ್ ಎದುರುಗಡೆ ಚೆನ್ನಾಗಿತ್ತು. ಮಂಡ್ಯ ಟೀಮ್ ಚೆನ್ನಾಗಿತ್ತು. ಸೊ ಅದಕ್ಕೆ ನಮ್ ಟೀಮ್ ಅಲ್ಲಿ ಸ್ವಲ್ಪ ಮಂಗಳೂರು, ಬೆಳ್ತಂಗಡಿ, ಬಂಟ್ವಾಳ ಎಲ್ಲ ಮಿಕ್ಸ್ ಮಾಡಿ ಆಡಿರೋದಲ್ಲ, ಸ್ವಲ್ಪ ಟೀಮ್ ಕೋಆರ್ಡಿನೇಷನ್ ಅಷ್ಟೊಂದಿರ್ಲಿಲ್ಲ. ಮತ್ತೆ ಕ್ಯಾಂಪಲ್ಲಿ ಆಡಿದ್ದಾರೆ. ಮತ್ತೆ ಮ್ಯಾಚ್ ಬಂದಾಗ ಸ್ವಲ್ಪ ಇದ್ದಿದೆ, ಭಯ ಎಲ್ಲ ಇರುತ್ತೆ ಅಲ್ಲ. ಹಾಗೆ ಅದು ಸ್ವಲ್ಪ ಕ್ಯಾಪ್ಟನ್ ಆಗಿ ಮುಂದೆ ನಿಂತ್ಕೊಂಡು ಮಾಡಿದ್ವಿ ಅಷ್ಟೇ. ಓಕೆ ಓಕೆ, ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಆಟ ಆಡಿದ್ದೀರಾ? ಎಕ್ಸ್ಪೀರಿಯನ್ಸ್ ಯೂನಿವರ್ಸಿಟಿ ಲೆವೆಲ್ ಅಂದ್ರೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು. ಯಾಕಂದ್ರೆ ನಮಗೆ ಟ್ರೈನಲ್ಲಿ ಹೋಗುವಾಗೆಲ್ಲ ತುಂಬಾ ರಿಸರ್ವೇಶನ್ ಎಲ್ಲ ಇರ್ತಿರ್ಲಿಲ್ಲ. ನೆಕ್ಸ್ಟ್ ಎಲ್ಲ ಇವಾಗೆಲ್ಲ ಒಳ್ಳೆ ಫೆಸಿಲಿಟಿ ಇದೆ ಯೂನಿವರ್ಸಿಟಿಯಲ್ಲಿ. ಈಗ ಕುಮಾರ್ ಸರ್ ಇದ್ದಾರೆ, ಡಾಕ್ಟರ್ ಕಿಶೋರ್ ಕುಮಾರ್ ಸರ್. ತುಂಬಾ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಈಗ. ಅಲ್ಲಿ ಸಹ ಅಷ್ಟೇ, ಟೀಮ್ ಅಂದ್ರೆ ಮೇಲೆ ಒಳ್ಳೆಗಿರ್ತಾರೆ. ಲಾಸ್ಟ್ ಟೈಮ್ಗೆ ನಂದು BPED MPED ಅಲ್ಲಿ ಮ್ಯಾಚ್ ಆಡಿದ್ದೀನಿ. ತುಂಬಾ ಕಣ್ಣೂರು ಯೂನಿವರ್ಸಿಟಿ ಟಾಪ್ ಟೀಮ್ ಜೊತೆ ನಾವು ಒಳ್ಳೆ ಆಯ್ಕೆ ಮಾಡಿದ್ವಿ.
ಲಾಸ್ಟ್ ಒಂದು ಸೆಮಿಗೆ ಆಗುವಾಗ ಹೋಯ್ತು ನಮ್ದು ಮ್ಯಾಚ್. ಓಕೆ, ಇವಾಗ ಹೇಳಿದ್ರಿ ಇವಾಗ ಫೆಸಿಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ. ಹಾಗೆ ನೀವು ಪಂಜಾಬ್ ಅಲ್ಲಿಗೆಲ್ಲ ಹೋಗಿರುವಂತದ್ದು, ಅಲ್ಲಿಯ ಫೆಸಿಲಿಟಿ ಎಲ್ಲ ಯಾವ ರೀತಿ ಆಗಿತ್ತು? ಪಂಜಾಬ್ ಫೆಸಿಲಿಟಿ ಚೆನ್ನಾಗಿತ್ತು, ಯಾಕಂದ್ರೆ ಅಲ್ಲಿ ಫುಡ್ ಎಲ್ಲ ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ಫುಡ್ ಕಡಿಮೆ. ಈಗ ಆಂಧ್ರ ಪ್ರದೇಶದಲ್ಲಿ ಹೋದ್ರೆ ಫುಡ್ ಎಲ್ಲ ನಮಗೆ ಅಷ್ಟಕ್ಕಾಗೋದಿಲ್ಲ. ಪಂಜಾಬ್ ಅಲ್ಲಿ ಫುಡ್ ಚೆನ್ನಾಗಿತ್ತು, ಗ್ರೌಂಡ್ ಚೆನ್ನಾಗಿತ್ತು, ಅಲ್ಲಿದು ಸಪೋರ್ಟ್ ಚೆನ್ನಾಗಿತ್ತು. ಹಾಗೆ ಅಲ್ಲಿ 3rd ಪ್ಲೇಸ್ ಆಗಿದ್ವಿ ನೆಟ್ ಬಾಲ್ ಅಲ್ಲಿ. ಒಳ್ಳೆ ಸಪೋರ್ಟಿವ್ ಆಗಿ ಇದ್ರು ಅವರು. ಓಕೆ ಓಕೆ, ದೂರ ಕಡೆಗಳೆಲ್ಲ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ ಅಂತ? ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾಕಂದ್ರೆ ಕೆಲವರಿಗೆ ನಾವು ಮಂಗಳೂರು ಯೂನಿವರ್ಸಿಟಿಯಿಂದ ಹೋದ್ರೆ ಸ್ವಲ್ಪ ಅವರಿಗೆ ಗೊತ್ತಿರುತ್ತೆ, ಮಂಗಳೂರವರು ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಈಗ. ಹಾಗೆ ಅವ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಓಕೆ, ನಮ್ಮ ಲೋಕಲ್ ಅಲ್ಲಿ ಹೋದಾಗ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ? ಚೆನ್ನಾಗಿರ್ತದೆ, ಯಾಕಂದ್ರೆ ಇಲ್ಲಿ ಸಹ ಅಷ್ಟೇ ಮ್ಯಾಚಸ್ ಎಲ್ಲ ಆಗ್ತಿರ್ತದೆ. ಲಾಸ್ಟ್ ಟೈಮ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಆಲ್ ಇಂಡಿಯಾ ಮ್ಯಾಚ್ ಆಗಿತ್ತು, ತುಂಬಾ ಅದು ಉಡುಪಿಯಲ್ಲಿ ಆಗಿತ್ತು. ತುಂಬಾ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲರಿಗೂ. ಆಲ್ಮೋಸ್ಟ್ ಪಂಜಾಬಿಂದ ಬಂದವರೆಲ್ಲ ಖುಷಿಯಾಗಿದೆ ಅವರಿಗೆ. ಮಂಗಳೂರಲ್ಲಿ ಬಂದು ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ. ಯಾಕಂದ್ರೆ ಮಂಗಳೂರು ಬಂದು ಆಡಿದವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾಕಂದ್ರೆ ತುಂಬಾ ಚೆನ್ನಾಗಿ ಕೊಡ್ತಾರೆ. ಎಲ್ಲ ಫುಡ್ ಚೆನ್ನಾಗಿರುತ್ತೆ, ಅವ್ರದ್ದು ನಾರ್ತ್ ಫುಡ್ ಸೌತ್ ಫುಡ್ ಎಲ್ಲಾನು ಇಟ್ಟಿರ್ತಾರೆ. ಅದು ಅವರಿಗೂ ತುಂಬಾ ಖುಷಿ ಆಗುತ್ತೆ. ನಮಿಗೂ ಅಷ್ಟೇ, ನಮಿಗೂ ಇಲ್ಲಿ ಏರಿಯಾದಲ್ಲಿ ಅಂದ್ರೆ ನಮ್ದು ದಕ್ಷಿಣ ಕನ್ನಡದಲ್ಲಿ ಇಟ್ಟರೆ ತುಂಬಾ ಖುಷಿ ಆಗುತ್ತೆ, ಸಪೋರ್ಟ್ ಇರ್ತದೆ ಎಲ್ಲರದ್ದು. ಓಕೆ, ಫುಡ್ ಐಟಮ್ಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ? ನನಗೆ ಊರಿದ್ದು ಫುಡ್ ಇಷ್ಟ. ಊರಿದ್ದೇ ಫುಡ್ ಇಷ್ಟ. ಓಕೆ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ವೀಕ್ಷಕರ. ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ. ಪುತ್ತೂರು, ಹಾಸನ ಹಾಗೂ ಸುಳ್ಯ. ನಿಮ್ಮ ಕನಸು ನನಸಾಗಿಸಲು ಬಂದಿದೆ ಜಿಪಿಆರ್ ಗ್ರೂಪ್, ಸರ್ಕಾರದ ಮಾನ್ಯತೆ ಪಡೆದ ಕ್ಲಾಸ್ 1 ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಸಂಸ್ಥೆ. ಅತಿ ಕ್ಲಿಪ್ತ ಸಮಯದಲ್ಲಿ ಎಲೆಕ್ಟ್ರಿಕಲ್, ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್ ಕೆಲಸ, ಗುತ್ತಿಗೆದಾರರಾಗಿ ಕೆಲಸ ನಿರ್ವಹಿಸುವ ಏಕೈಕ ವಿಶ್ವಾಸಾರ್ಹ ಸಂಸ್ಥೆ. ನಿಮ್ಮ ಮನೆಯನ್ನ ಇನ್ನಷ್ಟು ಸುಂದರಗೊಳಿಸುವಲ್ಲಿ ಎರಡು ಮಾತಿಲ್ಲ. ನಂಬಿಕೆಗೆ ಇನ್ನೊಂದು ಹೆಸರೇ ಜಿಪಿಆರ್ ಗ್ರೂಪ್. ಕೂಡಲೇ ಸಂಪರ್ಕಿಸಿ. ನಮ್ಮ ಮುಖ್ಯ ಕಚೇರಿ 3/1 ಶ್ರೀ ಮುನೇಶ್ವರ ಎಸ್ಟೇಟ್, ಪೊಲೀಸ್ ಸ್ಟೇಷನ್ ರಸ್ತೆ, ಪೀಣ್ಯ, ಬೆಂಗಳೂರು 58. ನಮ್ಮ ಪುತ್ತೂರು ಶಾಖೆ ವಿಜಯಲಕ್ಷ್ಮಿ ಕಾಂಪ್ಲೆಕ್ಸ್, ಪಡೀಲು, ಪುತ್ತೂರು. ಪ್ಲೀಸ್ ಕಾಂಟ್ಯಾಕ್ಟ್ 8277548645 or 7892026659. ಪೆರ್ಲಾ ಬೈಪಾಡಿಯ ಕೋಡಿಮಜರಿನಲ್ಲಿದೆ ಲೀಫ್ ಕಪ್ ಇಂಡಸ್ಟ್ರೀಸ್. ಹತ್ತೂರಿಗೂ ಹೆಸರುವಾಸಿಯಾದ ಸಿದ್ಧಿಶ್ರೀ ಹಾಳೆತಟ್ಟೆ. ವಿಶಾಲವಾದ ಸೂರಿನಡಿಯಲ್ಲಿದೆ 15 ರಿಂದ 20 ಲೀಫ್ ಕಪ್ ಮೆಷಿನ್. 20ಕ್ಕೂ ಹೆಚ್ಚಿನ ಕೆಲಸಗಾರರಿಂದ ಸಿದ್ಧವಾಗುತ್ತೆ ವಿಭಿನ್ನ ಶೈಲಿಯ ಹಾಳೆತಟ್ಟೆ. ನಮ್ಮಲ್ಲಿ ಶುದ್ಧತೆ, ಶುಚಿತ್ವಕ್ಕೆ ಮೊದಲ ಆದ್ಯತೆ. ಗ್ರಾಹಕರ ಅನುಕೂಲತೆ, ಅಭಿರುಚಿಗೆ ತಕ್ಕಂತೆ ಉತ್ತಮ ದರದಲ್ಲಿ ಹಾಳೆತಟ್ಟೆಗಳು ಲಭ್ಯ. ಯಾವುದೇ ಸಮಾರಂಭಕ್ಕೂ ಸಕಾಲದಲ್ಲಿ ನಿಮ್ಮ ಕೈ ಸೇರುತ್ತೆ ಉತ್ತಮ ಗುಣಮಟ್ಟದ ಸಿದ್ಧಿಶ್ರೀ ಹಾಳೆತಟ್ಟೆ. ಸಿದ್ಧಿಶ್ರೀ ಲೀಫ್ ಕಪ್ ಇಂಡಸ್ಟ್ರೀಸ್, ಕೋಡಿಮಜಲು, ಪೆರ್ಲಾ, ಬೈಪಾಡಿ. ಕಾಂಟ್ಯಾಕ್ಟ್ 9902336095. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹೇಮಾರ್ ಜೊತೆ ಮಾತಾಡ್ತಾ ಇದ್ವಿ, ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಬನ್ನಿ. ಹೇಮಾರು, ನಾವು ಮಾತನಾಡ್ತಾ ಇದ್ವಿ ಇವಾಗ ದೂರ ಕಡೆಗಳಲ್ಲಿ ಹೋಗಿ ಆಟ ಆಡಿರುವಂಥ ಪಂಜಾಬ್ ಆಗಿರ್ಬೋದು, ಹೀಗೆ ದೂರಗಳಲ್ಲಿ, ಹಾಗೆಯೇ ಏಷ್ಯನ್ ಆಗಿರ್ಬೋದು ಅಥವಾ ಕಾಮನ್ವೆಲ್ತ್ ಆ ಒಂದು ಸ್ಟೇಜ್ಗಳಲ್ಲಿ ಆಡಬೇಕು ಅನ್ನುವಂತಹ ಒಂದು ಏನಿದೆಯಾ? ಹೇಗೆ? ನನಗೆ ತುಂಬಾ ಏಮ್ ಇತ್ತು, ಯಾಕಂದ್ರೆ ನಂದು ಗೇಮ್ ಅವಾಗ PUC ಡಿಗ್ರಿಯಲ್ಲಿ ತುಂಬಾ ಚೆನ್ನಾಗಿತ್ತು. ನಾನೇನೋ ಆಡ್ತೀನಿ, ಒಂದು ಸೆಲೆಕ್ಷನ್ ಆಗುತ್ತೆ ಅಂತ ಇತ್ತು ನಂದು. ಅದೇನೋ ಮಿಸ್ ಆಗಿ ಎಕ್ಸಾಮ್ ಟೈಮ್ ಬಂತು. ಮತ್ತೆ ಆ ಎಕ್ಸಾಮ್ ಟೈಮ್ ಅಲ್ಲಿ ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಡ್ತಿದ್ರೆ ಇವಾಗ ಇಂಡಿಯಾ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಇನ್ನು ಟ್ರೈ ಮಾಡ್ತೀರಾ ಹೇಗೆ? ನೆಕ್ಸ್ಟ್ ಇನ್ನು ಟ್ರೈ ಮಾಡೋದು ಕಷ್ಟ ಅನ್ಸುತ್ತೆ, ಯಾಕಂದ್ರೆ ಇನ್ನು ಎಂಪೆಡ್ ಆಯ್ತು, ಕಷ್ಟ ಅನ್ಸುತ್ತೆ. ಮತ್ತೆ ಕೊರೋನಾ ಬಂದ್ಮೇಲೆ ಇವಾಗ ಸ್ಪೋರ್ಟ್ಸ್ ಎಲ್ಲ ನಿಲ್ಸಿದ್ದಾರೆ.
ಹಾಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಆಡ್ಬೇಕು, ಅದು ತುಂಬಾ ಗೇಮ್ ಎಲ್ಲ ಡೌನ್ ಆಗಿರುತ್ತೆ. ಇನ್ನು ಮುಂದೆ ನಿಮ್ಮ ಒಂದು ಗುರಿ ಯಾವುದು ಅಂತ? ನನಗೆ ಇನ್ನು ತುಂಬಾ ಗುರಿ ಇರುದಂದ್ರೆ ನನ್ನ ಸ್ಟೂಡೆಂಟ್ಗಳಿಗೆ ನಾನು ಎಷ್ಟು ಆಡಿದ್ರು ಅದಕ್ಕಿಂತ ಚೆನ್ನಾಗಿ ಆಡಿಸ್ಬೇಕು ಅಂತ ನನ್ನ ಗುರಿ ಇರೋದು. ಅಂದ್ರೆ ಒಂದು ಒಳ್ಳೆ ಪ್ಲೇಯರ್ ಮಾಡ್ಬೇಕು ಅಂತ ತುಂಬಾ ಆಸೆ ಉಂಟು. ವಾಲಿಬಾಲ್ ಅಲ್ಲೇ ಮಾಡಿಸ್ತೀನಿ ಅಂತ ತುಂಬಾ ಆಸೆ. ಓಕೆ, ಇವಾಗ ತುಂಬಾ ಒಂದು ಗ್ರೌಂಡ್ಗಳಲ್ಲಿ ಆಟ ಆಡಿರುವಂತ ಅದರಲ್ಲಿ ನಿಮಗೆ ತುಂಬಾನೇ ಕಷ್ಟ ಆಗಿರುವುದು, ಇದೊಂದು ನಾನು ಯಾವತ್ತೂ ನನಗೆ ಇದೊಂದು ತುಂಬಾ ಈಸಿ ಅಂತ ನನಗೆ ಅನಿಸ್ಲೇ ಇಲ್ಲ, ಕಷ್ಟನೇ ಆಗಿರುವಂತದ್ದು ಅಂತ ಹೇಳುವಂತದ್ದು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಇದೆಯಾ ಗ್ರೌಂಡ್ ಅಲ್ಲಿ ಆಡಿರುವಂತದ್ದು? ನನಗೆ ಆಡಿರೋದಂದ್ರೆ ಮೋಸ್ಟ್ಲಿ ಅಥ್ಲೆಟಿಕ್ಸ್ ಅನ್ಸ್ಬೋದು. ಯಾಕಂದ್ರೆ ಸ್ವಲ್ಪ ಪೇನ್ ಬಂದಿರುತ್ತೆ, ಅಂದ್ರೆ ಅದು ಆಡಕ್ಕೆ ಆಗ್ತಾನೆ ಇರ್ಲಿಲ್ಲ. ಅಂದ್ರೆ ಅದು ಜಂಪ್ಸ್ ಇವೆಂಟ್ ಆದ ಕಾರಣ ಅದು ಆಗದೇ ಇಲ್ಲ ಅಂತ ಆಯ್ತು. ಮತ್ತೆ ಸೆಕೆಂಡ್ PUC ಅಲ್ಲಿ ಆಗಿರೋದು. ನಾನು ಅದು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆಳಸಲ್ಲೇ ಆಡಿರೋದದು ಲಾಂಗ್ ಜಂಪ್ ಮತ್ತೆ ಆಳಸಿಗೆ ಗೆಸ್ಟಾಗಿ ಹಿಂಗೆ ಆಡ್ತಿದ್ದೆ. ಹಾಗೆ ಅಲ್ಲಿ ಆಡ್ಬೇಕಾದ್ರೆ ಸ್ವಲ್ಪ ಇಂಜುರಿ ಅನ್ಸಿತ್ತು, ಅದು ತುಂಬಾ ಕಷ್ಟ ಆಗಿರೋದು. ಬಾಸ್ಕೆಟ್ ಬಾಲ್ ಆಡ್ತೀರಾ ಹೇಗೆ? ಬಾಸ್ಕೆಟ್ ಬಾಲ್ ಆಡ್ತೀನಿ. ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿರುತ್ತೆ? ಬಾಸ್ಕೆಟ್ ಬಾಲ್ ನನ್ನ ಫೇವ್ರೆಟ್ ಗೇಮ್ ಆಗಿದೆ. ಯಾಕಂದ್ರೆ ನಾವು ಕಲ್ತಿದೆ ಆದ್ರೆ ಗೇಮ್ ಎಲ್ಲ ಗೊತ್ತಿದೆ ನಂಗೆ ಆಲ್ಮೋಸ್ಟ್. ಬಾಸ್ಕೆಟ್ ಬಾಲ್ ಅಂದ್ರೆ ಯೂನಿವರ್ಸಿಟಿ ಬಂದ್ಮೇಲೆ ಯೂನಿವರ್ಸಿಟಿಯಲ್ಲಿ ಎಲ್ಲಾ ಗೇಮ್ ಆಡ್ಬೇಕು. ಹಾಗೆ ಬಾಸ್ಕೆಟ್ ಬಾಲ್ ತುಂಬಾ ಗೇಮ್ ಚೆನ್ನಾಗಿದೆ, ಆಡೋದು ನಂಗೆ ತುಂಬಾ ಇಷ್ಟ. ಓಕೆ, ಬಾಸ್ಕೆಟ್ ಬಾಲ್ ಅಂದ್ರೆ ತುಂಬಾ ಇಷ್ಟ ಹಾಗಾದ್ರೆ? ಹೌದು. ಓಕೆ. ಹಾಗೇನೆ ಇವಾಗ ನೀವೊಂದು ಔಟ್ಸೈಡ್ ಅಲ್ಲಿ ಹೋದಾಗ ನೀವೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರೋದ್ರಿಂದಾಗಿ ತುಂಬಾ ಜನ ಗುರುತಿಸ್ತಾರೆ ಅಲ್ವಾ? ಹಾಗಾಗಿ ನಿಮ್ಗೆ ಒಂದು ಹೋದಾಗ ತುಂಬಾ ಜನ ಹೇಳ್ತಾರೆ ಇವಾಗ, ಓ ಹೇಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಾಲಿಬಾಲ್ ಅಲ್ಲಿ ಸಾಧನೆ ಮಾಡಿ, ಆತರ ಕೇಳಿದಾಗ ಏನ್ ಅನ್ಸುತ್ತೆ? ನಂಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಊರಲ್ಲೇ ಅಂತಲ್ಲ, ನನಗೆ ಮೈಸೂರಲ್ಲಿ ಆಗ್ಬೋದು, ಈ ಕಡೆ ಮೂಡುಬಿದ್ರೆಯಲ್ಲಿ ಗೆಸ್ಟ್ ಆಗಿ ಕರೀತಾರೆ, ಗೆಸ್ಟ್ ಆಗಿ ಕರೆದಿದ್ದಾರೆ, ಹೋಗಿದ್ದೀನಿ. ಮೊನ್ನೆನು ಗೆಸ್ಟ್ ಆಗಿತ್ತು, ಹೋಗಿದ್ವಿ. ಆವಾಗ ಅವರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೆ ಹೇಮಾ ವಾಲಿಬಾಲ್ ಪ್ಲೇಯರ್ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ. ವಾಲಿಬಾಲ್ ಇವಾಗ ತುಂಬಾ ಜನ ಸ್ಪೋರ್ಟ್ಸ್ಗೆ ಬರಬೇಕು ಅಂತ ಇರುತ್ತೆ, ಬಟ್ ಅವರಿಗೆ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಬರೋದಿಕ್ಕಾಗಲ್ಲ ಅಂತ ಅವ್ರಿಗೆ ಏನ್ ಹೇಳ್ತೀರಾ? ಅಂತವರಿಗೆ ನಾನು ಹೇಳೋದಿಷ್ಟೇ, ಆದಷ್ಟು ಕಷ್ಟ ಪಡ್ಬೇಕು, ತುಂಬಾ ಟ್ರೈ ಮಾಡ್ಬೇಕು, ಮತ್ತೆ ಒಳ್ಳೆ ಕಾಲೇಜ್ ಯಾವ್ದಿರುತ್ತೆ ಅವ್ರು ಟ್ರೈ ಮಾಡ್ಬೇಕು. ಯಾಕಂದ್ರೆ ಈಗ ಎಲ್ಲಿ ಆಲ್ಮೋಸ್ಟ್ ಫ್ರೀ ಆಗಿ ಕೊಡ್ತಾರೆ ಸ್ಪೋರ್ಟ್ಸ್ ಅವರಿಗೆ, ಅಂದ್ರೆ ಅಲ್ಲೋಗಿ ಸೇರ್ಕೊಂಡ್ರೆ ಅವರಿಗೂ ಒಂದು ಫ್ಯೂಚರ್ ಅನ್ನೋ ಇರುತ್ತೆ. ನಾನ್ ಹೇಳೋದಷ್ಟೇ, ಈಗ SDM ಆಗ್ಬೋದು, ಆಳ್ವಾಸ್ ಆಗ್ಬೋದು, ಸುಮಾರು ಕಡೆ ಹೀಗೆ ಸ್ಪೋರ್ಟ್ಸ್ ಅವರಿಗೆ ಅಂತ ಹೇಳಿ ಇದೆ, ಫೆಸಿಲಿಟಿ ಎಲ್ಲ ಇದೆ. ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಅವ್ರ ಕಷ್ಟ ಇನ್ನುವರಿಗೆ ಅಲ್ಲಿಗೆ ಹೋಗಿ ಸೇರ್ಕೊಂಡ್ರೆ ಒಳ್ಳೇದಾಗುತ್ತೆ ಅಷ್ಟೇ. ಓಕೆ, ಇವಾಗ ಮಕ್ಕಳೆಲ್ಲ ಹೇಳ್ಬೇಕು ಅಂತಂದ್ರೆ ಜಾಸ್ತಿಯಾಗಿ ಮೊಬೈಲಲ್ಲಿ ಆಟ ಆಡ್ತಾ ಇದ್ದಾರೆ, ಗ್ರೌಂಡ್ಗೆ ಇಳಿಯೋದೇ ಕಮ್ಮಿ ಆಗ್ಬಿಟ್ಟಿದೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತ ಪೇರೆಂಟ್ಸ್ ಗಳಿಗಾಗಿರ್ಬೋದು ಏನ್ ಹೇಳ್ತೀರಾ? ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಏನ್ ಹೇಳ್ತೀರಾ? ನಾನು ಇಷ್ಟೇ ಹೇಳುದು, ಅವ್ರು ಮೊಬೈಲಲ್ಲಿ ಜಾಸ್ತಿ ಆಡ್ತಾರಲ್ಲ, ಸೊ ಇವಾಗ ಕಾಲ ಆಗಿದೆ, ಏನ್ ಮಾಡಕ್ ಆಗೋದಿಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು ಯೋಗಾಸನ ಆದ್ರೂ ಮಾಡಿಸ್ಬೇಕು, ಮಕ್ಳಿಗೆ ಯೋಗಾಸನ ಮಾಡಿಸ್ಬೇಕು, ಮತ್ತೆ ಸ್ವಲ್ಪ ಫಿಟ್ನೆಸ್ ವರ್ಕೌಟ್ ಏನಾದ್ರು ಇದ್ರೆ ಮಾಡಿಸ್ಬೇಕು. ಮತ್ತೆ ಏನ್ ಮಾಡೋದು, ಮತ್ತೆ ಅವರಿಗೆ ಗೇಮ್ ಆಡ್ಲಿಕ್ಕೆ ಇಷ್ಟ ಇರ್ತದೆ ಕೆಲವ್ರ ಮನೆಯಲ್ಲಿ ಪೇರೆಂಟ್ಸ್ ಅವರು ಆಡ್ಲಿಕ್ಕೆ ಬಿಡೋದಿಲ್ಲ, ಅದು ಸಹ ಇದೆ ತುಂಬಾ ಮನೆಯಲ್ಲಿ. ಆಡ್ಲಿಕ್ಕೆ ಹೋದಾಗ ಬೀಳ್ತೀಯಾ ಹೇಳ್ತೀಯಾ ಅದೆಲ್ಲ ಇರ್ತದೆ. ಸೊ ಅವರಿಗೆ ಹೇಳೋದು ಇಷ್ಟೇ, ಮಕ್ಕಳನ್ನ ಫ್ರೀ ಆಗಿ ಬಿಟ್ರೆ ಒಳ್ಳೇದು ಅಂತ ಅಷ್ಟೇ. ಮತ್ತೆ ಅವರು ಸೇರ್ಕೊಂಡು ಅವ್ರ ಜೊತೆ ವರ್ಕೌಟ್ ಮಾಡಿದ್ರೆ, ಎಕ್ಸರ್ಸೈಸ್ ಮಾಡಿದ್ರೆ ಅವರಿಗೂ ಹೆಲ್ತಿಗೆ ಒಳ್ಳೇದಿರುತ್ತೆ ಅಷ್ಟೇ. ಓಕೆ, ಹಾಗೇನೆ ಇವಾಗ ತುಂಬಾನೇ ಸಪೋರ್ಟ್ ಮಾಡಿದವರಾಗಿರ್ಬೋದು ಅಥವಾ ಯಾರಿಗಾದ್ರೂ ನೀವು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದ್ರೆ ಯಾರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ, ನೆಕ್ಸ್ಟ್ ನನ್ನ ಫ್ರೆಂಡ್ಸಿಗೆ, ಮತ್ತೆ ಕೋಚಸ್ ಅವರಿಗೆ. ತುಂಬಾ ಹೇಳ್ಬೇಕಂದ್ರೆ ಕೋಚಸ್ ಅವರಿಗೆ. ಓಕೆ, ಯಾರಿಗಾದ್ರೂ ನಿಮ್ಮ ಕಡೆಯಿಂದ ಬೇಜಾರಾಗಿದೆ ಅಂತ ಅನಿಸಿದ್ರೆ, ನಿಮಗೆ ಯಾರಿಗಾದ್ರೂ ಸಾರಿ ಕೇಳಬೇಕು ಅಂತಿದ್ರೆ ಯಾರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನಿಂದ ಬೇಜಾರು ಅನ್ಸಿದ್ರೆ ನಾನು ಉಜಿರೆ SDM ಅಲ್ಲಿ ಮ್ಯಾಮ್ ಆಗ್ಬೋದು, ಸರ್ ಅವರು ಆಗ್ಬೋದು, ಸಾರಿ ಕೇಳ್ತೀನಿ. ಯಾಕಂದ್ರೆ ನಾವು ಕೆಲವೊಂದು ಮ್ಯಾಚ್ ಅಲ್ಲೆಲ್ಲ ತುಂಬಾ ವರ್ಟ್ ಆಗಿ ಮಾತಾಡ್ತೀವಿ, ಅಂದ್ರೆ ನಮಿಗೂ ಸಿಟ್ಟು ಕೋಪ ಬರುತ್ತೆ, ಆವಾಗ ಮಾತಾಡಿರ್ತೀವಿ. ಹಾಗೆ ಅವರಿಗೆಲ್ಲ ಸಾರಿ ಕೇಳ್ಬೇಕು. ಹೇಮ ಅವರಿಗೆ ಸಿಟ್ಟು ಜಾಸ್ತಿನಾ? ಸಿಟ್ಟು ಸ್ವಲ್ಪ ಅಂದ್ರೆ ಆಡ್ಬೇಕಾದ್ರೆ ನನಗೆ ಹೇಗಂದ್ರೆ ಸಿಟ್ಟು ಬರ್ಸಿದ್ರೆ ಆಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಯಾಕಂದ್ರೆ ನನ್ಗೆ ಅಗ್ರೆಸಿವ್ ಆಗಿದ್ರೆ ನಾನು ಆಡೋದು ಜಾಸ್ತಿ ಅಂತೆ. ಹಾಗೆ ನನ್ನ ಫ್ರೆಂಡ್ ಎಲ್ಲ ಹೇಳ್ತಾರೆ, ಆಡುವಾಗ ಅವಳನ್ನು ಸಿಟ್ಟು ಬಡಿಸಿದ್ರೆ ಅವಳು ಚೆನ್ನಾಗಿ ಆಡ್ತಾಳೆ ಅಂತ. ಹಾಗೆ ಸಿಟ್ಟು ಬಡಿಸ್ತಿದ್ರು, ಆಡಿಸ್ತಿದ್ರು ಹಾಗೆ. ಓಕೆ, ಹಾಗೆ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ಎಲ್ಲರೂ ಹೆಲ್ತ್ಲಿಯಾಗಿ ಚೆನ್ನಾಗಿರ್ಬೇಕು, ಎಲ್ಲರೂ ಎಕ್ಸರ್ಸೈಸ್ ಮಾಡಿ ಹೆಲ್ತ್ ನೋಡ್ಕೋಬೇಕು, ವಾರ್ಮ್ ಅಪ್ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಅರ್ಧ ಗಂಟೆ ಮಾಡಿದ್ರೆ ಸಾಕು, ಯೋಗಾಸನ ಮಾಡಿದ್ರೆ ಎಲ್ಲರದ್ದು ಹೆಲ್ತ್ ಒಳ್ಳೇದಾಗಿರುತ್ತೆ. ಇವಾಗ ಕೊರೋನಾ ಟೈಮ್ ಅಲ್ಲ, ಎಲ್ಲರೂ ಆರೋಗ್ಯವಾಗಿರೋಲ್ಲ, ಅದೇ
ಮದ್ದಾಗಿರುತ್ತೆ ನನ್ನ ಓಕೆ ಪ್ರಕಾರ. ಹೇಮ ಅವ್ರು ಎಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ. ಹಾಗೇನೆ ನಿಮ್ಮ ಮುಂದಿನ ಪ್ರತಿಯೊಂದು ಜರ್ನಿ ಕೂಡ ಸಕ್ಸಸ್ ಆಗಲಿ, ಪ್ರತಿಯೊಂದು ಕಡೆಯಲ್ಲಿ ಕೂಡ ನಿಮಗೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತೀವಿ. ಕಾರ್ಯಕ್ರಮಕ್ಕೆ ಬರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಹೇಮಾ ಅವ್ರ ಜೊತೆ ಮಾತನಾಡಿದ್ವಿ. ಅವರ ಒಂದು ಸ್ಪೋರ್ಟ್ಸ್ ಜರ್ನಿಯ ಬಗ್ಗೆ ಮಾತನಾಡಿದ್ರು, ಹಾಗೆ ಅವರೊಂದು ಲೈಫ್ ಜರ್ನಿಯ ಬಗ್ಗೆ ಮಾತನಾಡಿದ್ರು. ಮುಂದೆ ಯಾವ ಏಮ್ ಇದೆ ಅಂತ ಕೂಡ ಹೇಳಿದ್ರು. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಸಾಧನೆಯನ್ನ ಮಾಡಬೇಕು, ಅದು ಕೂಡ ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿದ್ರು. ಹಾಗೇನೆ ಮಕ್ಕಳು ಆಟ ಆಡಬೇಕು ಅಂತ ಹೇಳಿದಾಗ ಸಣ್ಣದಿಂದಾನೇ ಅವರಿಗೆ ಸ್ಪೋರ್ಟ್ಸ್ ನಲ್ಲಿ ಅವರನ್ನ ತೊಡಗಿಸಿಕೊಂಡ್ರೆ ಅವರು ಮುಂದೆ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ಕೂಡ ಹೇಳಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್, ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.